ಆವಾಗ ಜಾರಂದಾಯ ಒಂದು ನುಡಿ ಕೊಡ್ತಾನೆ. ಅಲ್ಲಿ ಯಾರು ಜನರು ಬಹಳ ಕಡಿಮೆ ಇರ್ತಾರೆ. ನಾನು ತೂಕೂರ ಗುತ್ತು ಕೌಡೂರ ಕೋಟೆ ಸ್ಥಾನದಲ್ಲಿ ನಾನು ನೆಲೆ ನಿಂತ ಕಾರಣಿಕದ ದೈವ ಹೌದಾಗಿದ್ರೆ ನಾನು ಈ ಬಂಡಿಯನ್ನು ಎಳಿಸ್ತೇನೆ ಅನ್ನುವಂತ ಅಪ್ಪನೆ ಕೊಡ್ತಾನೆ. ಯಾರು ಎಳೆಯುದು ಅಂತ ಹೇಳುವಾಗ ಅದರ ಹಗ್ಗವನ್ನ ಎಳಿಲಿಕ್ಕೆ ಹೋಗ್ತಾರೆ. ಅದು ಹಿಂದಿನ ವರ್ಷದ ಹಗ್ಗ ಆಗಿರ್ತದೆ. ಅದು ಒಂದೇ ಪೆಟ್ಟಿಗೆ ತುಂಡಾಗ್ತದೆ. ಆವಾಗ ಜಾರಂದಾಯನಲ್ಲಿ ಬಂದು ಹೇಳ್ತಾರೆ, ಜಾರಂದಾಯ ಹಗ್ಗ ತುಂಡಾಗಿದೆ, ಏನು ಮಾಡುದು? ಇಲ್ಲಿ MRPLಗೆ ಈ ಭೂಮಿ ಹೋಗುವುದರಲ್ಲಿತ್ತು. ಆವಾಗ ಇಲ್ಲಿನ ತೂಕೂರ ಗುತ್ತಿನ ಎಲ್ಲ ಗಡಿ ಹಿಡಿದವರು ಮತ್ತು ಸದಸ್ಯರು ಧರ್ಮ ಜಾರಂದಾಯನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಇದನ್ನು ಉಳಿಸಿಕೊಡ್ಬೇಕು ಅಂತ ಪ್ರಾರ್ಥನೆಯನ್ನು ಮಾಡುವಾಗ ಅಲ್ಲಿ ಏನು ಅದ್ಭುತ ನಡೀತದೆ ಅಂತ ಹೇಳಿದ್ರೆ, ಕೇವಲ ತೂಕೂರ ಗುತ್ತಿನ ಯಜಮಾನರು ಮತ್ತು ಸದಸ್ಯರು ಒಂದು ಪತ್ರವನ್ನು ಮಾತ್ರ ಬರೆದದ್ದು. ಆ ಪತ್ರಕ್ಕೆ ತಕ್ಷಣ ಜಾರಂದಾಯನ ಅನುಗ್ರಹದಿಂದ ಈ ಭೂಮಿ ಉಳಿಸಿಕೊಡುವಂತ ವ್ಯವಸ್ಥೆಯನ್ನ ಧರ್ಮ ಜಾರಂದಾಯ ಮಾಡಿದ್ದಾನೆ ಅನ್ನುವಂತ ಮಾತುಗಳು ಹೇಳುವಾಗ ಈ ಜಾರಂದಾಯನ ಕಾರಣಿಕ ನಮಗೆ ಅರ್ಥ ಆಗ್ತದೆ. ನಾನು ದೈವ ಜಾರಂದಾಯ ಬಂದಿದ್ದೇನೆ, ಒಂದು ದಿವಸದ ಪಟ್ಟ ನನಗಾದರೆ ಒಂದು ದಿವಸದ ಪಟ್ಟ ನಿಮಗೆ ಅಂತೇಳಿ ಅಪ್ಪನೇನ ಕೊಡ್ತಾರೆ. ಅಲ್ಲಿ ಧರ್ಮ ಜಾರಂದಾಯನನ್ನ ಅಲ್ಲಿನ ಬಳ್ಳಾಕುಲು ಅಲ್ಲಿನ ಅರಸರು ಆರಾಧನೆಯನ್ನು ಮಾಡ್ತಾರೆ. ಅಲ್ಲಿಂದ ಆ ಧರ್ಮ ಜಾರಂದಾಯನಿಗೆ ನನಗೆ ಒಂದು ಕರ್ಣಿಕದ ಕ್ಷೇತ್ರ ಬೇಕು, ವಿಶೇಷವಾದ ಧರ್ಮಾತ್ಮರುಳ್ಳಂತ ಒಂದು ಸಾನ್ನಿಧ್ಯ ಬೇಕು ಅಂತ ಹೇಳಿ ಆಲೋಚನೆ ಮಾಡುವಾಗ ಧರ್ಮ ಜಾರಂದಾಯನಿಗೆ ಕಾಣುವುದು ವಿಶೇಷವಾದಂತ ತೂಕೂರ ಗುತ್ತು ಕಾಣ್ತದೆ. ಆ ತೂಕೂರ ಗುತ್ತುವಿಗೆ ಆ ಧರ್ಮ ಜಾರಂದಾಯ ಬರ್ತಾನೆ. ಬಂದಾಗ ತನ್ನ ಕರ್ಣಿಕವನ್ನು ತೋರಿಸಬೇಕಲ್ಲ, ಅಲ್ಲಿ ಹಟ್ಟಿಯಲ್ಲಿರುವಂತ ಹಸುಗಳಿಗೆ, ಮನೆಯಲ್ಲಿರುವಂತ ಮಕ್ಕಳಿಗೆ ವಿಶೇಷವಾದಂತ ರೋಗವನ್ನ ಹಾಕ್ತಾನೆ. ಹಟ್ಟಿಯಲ್ಲಿರುವಂತ ಹಸುಗಳಿಗೆ ಮತ್ತು ಮನೆಯಲ್ಲಿರುವಂತ ಮಕ್ಕಳಿಗೆ ರೋಗವನ್ನ ಹಾಕ್ತಾನೆ. ಇದೇನು ಆಶ್ಚರ್ಯ, ಒಮ್ಮೆಂದೊಮ್ಮೆಲೆ ಈ ರೋಗ ಹೇಗೆ ಬಂತು ಅಂತ ಅವರು ಆಶ್ಚರ್ಯ ಪಟ್ಟು ಅವರು ಪಂಚಾಂಗದಲ್ಲಿ ನೋಡ್ತಾರೆ. ನೋಡುವಾಗ ಧರ್ಮ ಜಾರಂದಾಯಿ ಎನ್ನುವಂತ ಧರ್ಮದೈವ ಬಂದಿದೆ, ಆತನನ್ನ ಆರಾಧಿಸಿದ್ರೆ ಎಲ್ಲ ರೋಗಗಳು ಗುಣಮುಖ ಆಗ್ತದೆ ಅಂತ ಹೇಳ್ತಾರೆ. ಅವರು ನಂಬುವ ಸಂಕಲ್ಪವನ್ನ ಮಾಡ್ತಾರೆ. ಹಟ್ಟಿಯಲ್ಲಿರುವಂತಹ ಹಸುಗಳಿಗೂ ಮಕ್ಕಳು ಆರೋಗ್ಯವಂತರಾಗ್ತಾರೆ. ಆವಾಗ ಅವರು ತನ್ನ ಚಾವಡಿಯಲ್ಲಿ ತೂಗುಯ್ಯಾಲೆಯಲ್ಲಿ ಧರ್ಮ ಜಾರಂದಾಯನನ್ನ ಆ ಕಾಲದ ಕುഞ്ഞാಳ್ವರು, ಅಲ್ಲಿನ ಯಜಮಾನರಾಗಿರುವಂತ ಕುഞ്ഞാಳ್ವರು ಆರಾಧನೆಯನ್ನು ಮಾಡ್ತಾರೆ. ಬಹಳ ವಿಶೇಷವಾಗಿ ನೇಮ ನಡಾವಳಿಯನ್ನು ಕೊಡ್ತಾರೆ. ಆವಾಗ ನೇಮ ನಡಾವಳಿಯಲ್ಲಿ ಬಂದು ಧರ್ಮ ಜಾರಂದಾಯ ಹೇಳ್ತಾನೆ, ನಾನು ನಿಮ್ಮ ಮನೆಯ ಧರ್ಮ ಚಾವಡಿಯ ದೈವ ಆದ್ರೆ ಸಾಲದು, ನಾನು ಮಾಗಣ ದೈವ ಆಗ್ಬೇಕು, ನಾನು ರಾಜನ್ ದೈವ ಆಗ್ಬೇಕು ಅಂತ ಹೇಳುವಾಗ ಏನು ಮಾಡ್ಬೇಕು ಅಂತ ಹೇಳುವಾಗ ತೂಕೂರ ಗುತ್ತಿನಿಂದ ಕಾಯಿ ಬರಬೇಕು, ಪತ್ತದಿ ಪಣಕಾಯಿ ಅಂತ ಹೇಳ್ತಾರೆ, ಕಾಯಿ ಬರಬೇಕು. ಕೌಡೂರ ಕೋಟೆ ಸ್ಥಾನ ಎತ್ತರದ ಗುಡ್ಡೆಗೆ ಅದು ಬಂದು ನಿಲ್ಬೇಕು. ಅಲ್ಲಿರುವಂತ ಎಲ್ಲ ವ್ಯವಸ್ಥೆಯನ್ನ ಸಮತಟ್ಟುಗೊಳಿಸಿ ಅಲ್ಲಿ ಮಣ್ಣಲ್ಲಿ ಗೋಡೆಯನ್ನ ಕಟ್ಟಿ ಸೋಗೆಯಲ್ಲಿ ಮಾಡನ್ನ ಕಟ್ಟಿ ನನ್ನನ್ನು ಆರಾಧಿಸಬೇಕು ಅಂತ ಹೇಳ್ತಾರೆ. ಆ ಕಾಲದಲ್ಲಿ ಈಗಿನ ಹಾಗೆ ಕಲ್ಲು ಕಾಂಕ್ರೀಟ್ ಇರಲಿಲ್ಲ. ಮಣ್ಣಿನ ಗೋಡೆಯನ್ನ ಕಟ್ಟು ಸೋಗೆಯ ಮಾಡನ್ನ ಕಟ್ಟಿ ಆಳ್ವರು ಧರ್ಮ ಜಾರಂದಾಯನಿಗೆ ವಿಶೇಷವಾಗಿ ಧ್ವಜಾರೋಹಣ ಮಾಡಿ ಬಂಡಿ ಉತ್ಸವದೊಂದಿಗೆ ಆರಾಧನೆಯನ್ನು ಮಾಡ್ತಾರೆ. ಅಷ್ಟು ಧರ್ಮಾತ್ಮರಾಗಿದ್ದರು ಆ ಕಾಲದ ಕುഞ്ഞാಳ್ವರು. ಇಂಥ ಕುഞ്ഞാಳ್ವರು ಬಹಳ ವಿಶೇಷವಾಗಿ ದೈವಗಳನ್ನ ಆರಾಧನೆ ಮಾಡುವಂತ ಪರಂಪರೆಗೆ ವಿಶೇಷವಾದಂತ ಕಾರಣಿಕ ಬರ್ತದೆ. ಅಂತ ತೂಕೂರ ಗುತ್ತಿನಲ್ಲಿ ಈವಾಗಲೂ ಧರ್ಮ ಜಾರಂದಾಯ ಬಂಡಿಯನ್ನ ಏರುವುದಕ್ಕಿಂತ ಮೊದಲು ಒಂದು ತೆಂಗಿನಕಾಯಿ ಅದರ ಫಲವನ್ನ, ಅದನ್ನು ಫಲ ಕೊಡುವುದು ಅಂತ ಹೇಳ್ತಾರೆ, ಫಲವನ್ನ ಕೈಯಲ್ಲಿ ಹಿಡಿದು ಆನೆ ತೂಕೂರ ಗುತ್ತದ ಕುഞ്ഞാಳ್ವೇರು ಮಲ್ತಿನ ಧರ್ಮದ ಫಲಮಲ್ಲೇ, ಆ ಕಾಲದಲ್ಲಿ ಕುഞ്ഞാಳ್ವರು ಮಾಡಿದಂತ ಧರ್ಮ ದೊಡ್ಡದು ಅಂತ ಹೇಳಿ ಅವರಿಗೆ ವಿಶೇಷ ಪ್ರಸಾದವಾಗಿ ಕಾಯಿಯನ್ನು ಕೊಡುವಂತ ಕ್ರಮ ಇದೆ. ಇವಾಗಲೂ ಅದು ನಡೀತದೆ. ಅಂತ ಜಾರಂದಾಯನ ಕಾರಣಿಕ ಏನು? ಬಹಳ ಅದ್ಭುತವಾದಂತ ಕಾರಣಿಕದ ಕ್ಷೇತ್ರ. ಇಲ್ಲಿ ವಿಶೇಷವಾಗಿ ಒಂದು ಸಾರಿ ಯಾವುದೇ ಕಾರಣಕ್ಕೂ ಯಾವುದೋ ಒಂದು ಕಾರಣಕ್ಕೆ ಬಂಡಿಯ ವ್ಯವಸ್ಥೆ ಮಾಡುವುದರಲ್ಲಿ ಒಂದು ಅವ್ಯವಸ್ಥೆ ಆಯಿತು. ಆವಾಗ ಏನು ಮಾಡೋದು? ಅದು ಸಾಂಕೇತಿಕವಾಗಿ ಬಂಡಿಯನ್ನು ಎಳೆಯುವಂಥ ಕ್ರಮ ಮಾಡುವ ಅಂತೇಳಿ ಇಲ್ಲಿನ ಗುತ್ತಿನವರು ಮಾತಾಡಿಕೊಂಡಾಗ ಅಲ್ಲಿನ ಗಡಿ ಹಿಡಿದವರಲ್ಲಿ ಒಬ್ಬರಾಗಿರುವಂತಹ ಮರವೂರು ಬೀಡು ಕ್ಯಾಂಪು ಶೆಟ್ರು ದೈವದಲ್ಲಿ ಅರಿಕೆ ಮಾಡ್ತಾರೆ ಜಾರಂದಾಯನಲ್ಲಿ. ಧರ್ಮ ಜಾರಂದಾಯ ಮಳೆ ಬರುವಂಥ ಸೂಚನೆ ಇದೆ, ಆದ್ದರಿಂದ ಇವಾಗ ಬಂಡಿ ಎಳೆಯೋದು ಬೇಡ ಅಂತ ಹೇಳ್ತಾರೆ. ಇಲ್ಲಿ ನಿಂತಲ್ಲಿಂದ ಅಪ್ಪನೆ ಕೊಟ್ಟು ಬಂಡಿ ಎಳೆದ ಹಾಗೆ ಮಾಡು ಅಂತ ಹೇಳ್ತಾರೆ. ಆವಾಗ ಧರ್ಮ ಜಾರಂದಾಯ ಆವೇಶ ಬಂದು ಒಂದು ಅಪ್ಪನೆ ಕೊಡ್ತಾನೆ. ಏನು ಹೇಳ್ತಾನೆ ಅಂತ ಹೇಳಿದರೆ, ಜಾರಂದಾಯ ಹೇಳ್ತಾನೆ, ಆಳ್ವರೇ ಮತ್ತು ಚಾಂಪು ಶೆಟ್ಟಿಬಳೆ, ಇಲ್ಲಿ ನನಗೆ ತೂಕೂರ ಗುತ್ತಿನಲ್ಲಿ ನೇಮ ಉತ್ಸವ ಅಲ್ಲ, ನನಗೆ ನಡೆಯುವುದು
ಬಂಡಿ ಉತ್ಸವ, ನನ್ನ ಬಂಡಿ ಉತ್ಸವ ಆಗಲೇಬೇಕು, ನಾನು ಬಂಡಿ ಉತ್ಸವಕ್ಕೆ ಇಳಿಲೇಬೇಕು ಅಂತೇಳಿ ಜಾರಂದಾಯಿ ಇಳಿದು ಬರ್ತಾನೆ. ಇಳಿದು ಬರುವಾಗ ಅಲ್ಲಿ ಗದ್ದೆಯ ಬದುವನ್ನು ಕೂಡ ಕಡಿದಿಲ್ಲ, ಅಲ್ಲಿ ಮುಳ್ಳುಗಳು ಬೆಳೆದಿರ್ತವೆ. ಅದಕ್ಕೆ ಬಂಡಿಯ ಕೊಟ್ಟಿಗೆಯಲ್ಲಿ ಕಟ್ಟಿದಂಥ ಮಡಲಿನ ಬಾಗಿಲು ಹಾಗೆ ಇರ್ತದೆ. ಅಷ್ಟೊತ್ತಿಗೆ ಏನು ಮಾಡೋದು? ಆವಾಗ ಜಾರಂದಾಯ ಒಂದು ನುಡಿ ಕೊಡ್ತಾನೆ. ಅಲ್ಲಿ ಯಾರು ಜನರು ಬಹಳ ಕಡಿಮೆ ಇರ್ತಾರೆ. ಆವಾಗ ಜಾರಂದಾಯ ನುಡಿ ಕೊಡ್ತಾನೆ, ನಾನು ತೋಕೂರ ಗುತ್ತು ಕೌಡೂರ ಕೋಟೆ ಸ್ಥಾನದಲ್ಲಿ ನಾನು ನೆಲೆ ನಿಂತ ಕಾರಣಿಕದ ದೈವ ಹೌದಾಗಿದ್ದರೆ ನಾನು ಈ ಬಂಡಿಯನ್ನು ಎಳಿಸ್ತೇನೆ ಅನ್ನುವಂಥ ಅಪ್ಪಣೆ ಕೊಡ್ತಾನೆ. ಅಷ್ಟೊತ್ತಿಗೆ ಊರಿನ ಜನರು ಮೂಲೆ ಮೂಲೆಗಳಿಂದ ಓಡಿ ಬಂದು, ಅವರಿಗೆ ಯಾವುದೇ ಹೇಳಿಕೆಯೂ ಇಲ್ಲ. ಜಾತ್ರೆಗೆ ಬಂದ ಮೂಲೆ ಮೂಲೆಯಿಂದ ಓಡಿ ಬಂದ ಜನರು ಒಮ್ಮಿಂದೊಮ್ಮಲೆ ಎಲ್ಲ ಆ ಮಡಲಿನ ತಟ್ಟಿಯನ್ನೆಲ್ಲ ತೆಗೆದು ಹಾಕ್ತಾರೆ, ಬದಿಯನ್ನೆಲ್ಲ ಗದ್ದೆಯ ಬದುವನ್ನೆಲ್ಲ ಕೈಯಲ್ಲೇ ತೆಗೆದು ಬೀಸಾಡ್ತಾರೆ. ಅಷ್ಟೊತ್ತಿಗಾಗುವಾಗ ಆ ಬಂಡಿಯನ್ನು ಎಳಿಬೇಕು. ಅಲ್ಲಿ 2-3 ಬಂಡಿ ಇದೆ. ಒಂದು ಜಾರಂದಾಯ ಕೂತ್ಕೊಳ್ಳುವ ಬಂಡಿ, ಆತನ ಬಂಟ ಕೂತ್ಕೊಳ್ಳುವ ಬಂಡಿ, ಮತ್ತು ಜಾರಂದಾಯನ ಪ್ರತಿರೂಪ ಕುಳಿತುಕೊಂಡಂಥ ಪಾಪೆ ಬಂಡಿ ಅಂತ ಹೇಳ್ತಾರೆ. ಅದು ಬಹಳ ಭಾರ ಇದೆ. ಯಾರು ಎಳೆಯುದು ಅಂತ ಹೇಳುವಾಗ ಅದರ ಹಗ್ಗವನ್ನು ಎಳೀಲಿಕ್ಕೆ ಹೋಗ್ತಾರೆ. ಅದು ಹಿಂದಿನ ವರ್ಷದ ಹಗ್ಗ ಆಗಿರ್ತದೆ. ಅದು ಒಂದೇ ಪೆಟ್ಟಿಗೆ ತುಂಡಾಗ್ತದೆ. ಆವಾಗ ಜಾರಂದಾಯನಲ್ಲಿ ಬಂದು ಹೇಳ್ತಾರೆ, ಜಾರಂದಾಯ ಹಗ್ಗ ತುಂಡಾಗಿದೆ, ಏನು ಮಾಡೋದು? ಹಗ್ಗ ತುಂಡಾದರೆ ಏನು, ನಿಮ್ಮ ರಟ್ಟೆಗೆ ನಾನು ಬಲ ತುಂಬಿಸ್ತೇನೆ, ಹೋಗಿ ಬಂಡಿ ಎಳೆಯಿರಿ ಅಂತ ಜಾರಂದಾಯ ಅಪ್ಪಣೆ ಮಾಡ್ತಾನೆ. ಆವಾಗ ಎಲ್ಲರೂ ಬಂದು ಬಂಡಿಗೆ ಕೈಕೊಟ್ಟು ಅವರ ಸ್ವಂತ ಶಕ್ತಿಯಲ್ಲಿ ಬಂಡಿ ಎಳೆದು ಬಹಳ ವಿಶೇಷವಾದಂಥ 3 ಸುತ್ತು ಬಂಡಿ ಉತ್ಸವ ಬಹಳ ಅದ್ಭುತವಾಗಿ ಸಂಪನ್ನ ಆಗಿದೆ. ಇಲ್ಲಿ ವಿಶೇಷವಾಗಿ ಈ ನೆಲದ ಕರ್ಣಿಕವನ್ನು ಹೇಳುವುದಂತಿದ್ರೆ, ಇಲ್ಲಿ MRPLಗೆ ಈ ಭೂಮಿ ಹೋಗುವುದರಲ್ಲಿತ್ತು. ಆವಾಗ ಇಲ್ಲಿನ ತೋಕೂರ ಗುತ್ತಿನ ಎಲ್ಲ ಗಡಿ ಹಿಡಿದವರು ಮತ್ತು ಸದಸ್ಯರು ಧರ್ಮ ಜಾರಂದಾಯನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಜಾರಂದಾಯ ಇಂಥ ಕಾರಣಿಕದ ಕ್ಷೇತ್ರ, ಹಿಂದೆ ಪ್ರಾಚೀನ ಎಷ್ಟು ಶತಶತಮಾನ ಕಾಲದ ಇತಿಹಾಸ ಇದೆ, ಇದು ಹೋದರೆ ಏನು ಮಾಡೋದು? ನಿನ್ನ ಕಾರಣಿಕದಿಂದ ಈ ಭೂಮಿಯನ್ನು ನಮಗೆ ಉಳಿಸಿಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಅದು ತೋಕೂರ ಗುತ್ತು ಮತ್ತು ಈ ಬಂಡಿ ಉತ್ಸವ ನಡೆಯುವಂಥ ಸ್ಥಳ ಮತ್ತು ಈ ಕೌಡೂರ ಕೋಟೆ ಸ್ಥಾನ ಅಂತ ಈ ದೈವಸ್ಥಾನ, ಇದನ್ನು ಉಳಿಸಿಕೊಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡುವಾಗ ಅಲ್ಲಿ ಏನು ಅದ್ಭುತ ನಡೀತದೆ ಅಂತ ಹೇಳಿದರೆ, ಕೇವಲ ತೋಕೂರ ಗುತ್ತಿನ ಯಜಮಾನರು ಮತ್ತು ಸದಸ್ಯರು ಒಂದು ಪತ್ರವನ್ನು ಮಾತ್ರ ಬರೆದದ್ದು. ಆ ಪತ್ರಕ್ಕೆ ತಕ್ಷಣ ಜಾರಂದಾಯನ ಅನುಗ್ರಹದಿಂದ ಈ ಭೂಮಿ ಉಳಿಸಿಕೊಡುವಂಥ ವ್ಯವಸ್ಥೆಯನ್ನು ಧರ್ಮ ಜಾರಂದಾಯ ಮಾಡಿದ್ದಾನೆ ಅನ್ನುವಂಥ ಮಾತುಗಳು ಈ ಗುತ್ತಿನವರ ಬಾಯಲ್ಲಿ ಕೇಳುವಾಗ ಈ ಜಾರಂದಾಯನ ಕಾರಣಿಕ ನಮಗೆ ಅರ್ಥ ಆಗ್ತದೆ. ಅಸಂಖ್ಯ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದವರಿಗೆ ಸಂತಾನ ಪ್ರಾಪ್ತಿ ಆಗ್ತದೆ. ಇಲ್ಲಿ ಬಂದು ಉದ್ಯೋಗದ ಬಗ್ಗೆ ಪ್ರಾರ್ಥನೆ ಮಾಡಿದರೆ ಉದ್ಯೋಗ ಪ್ರಾಪ್ತಿ ಆಗ್ತದೆ. ಇಲ್ಲಿ ವಿಶೇಷವಾಗಿ ಎಲ್ಲ ರೋಗ ರುಜಿನಾದಿಗಳನ್ನು ದೂರ ಸರಿಸಬೇಕು ಜಾರಂತಾಯ ಅಂತ ಹೇಳಿದರೆ, ಪ್ರಾರ್ಥಿಸಿದರೆ ಜಾರಂತಾಯ ಪರಿಪೂರ್ಣ ಅನುಗ್ರಹವನ್ನು ಮಾಡ್ತಾನೆ ಅಂತ ವಿಶೇಷವಾದಂಥ ಕಾರಣಿಕದ ದಿವ್ಯ ಸಾನ್ನಿಧ್ಯದ ಕಥೆಯನ್ನು ಕೇಳಿದರೆ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ತೋಕೂರ ಗುತ್ತುವಿನ ಈ ಧರ್ಮ ಜಾರಂದಾಯನ ಅನುಗ್ರಹ ಪ್ರಾಪ್ತಿಯಾಗಲಿ. ಇಲ್ಲಿ ಇನ್ನೊಂದು ವಿಶೇಷತೆಯನ್ನು ನಾನು ತೋರಿಸ್ತೇನೆ. ಇಲ್ಲಿ ಜೀರ್ಣೋದ್ಧಾರ ಆಗುವ ಸಂದರ್ಭದಲ್ಲಿ ಇಲ್ಲಿನ ಧ್ವಜಸ್ತಂಭದ ದಂಬೆಕಲ್ಲು ಅಂತ ಹೇಳ್ತಾರೆ, ಅದನ್ನು ಅವರು ಬದಿಯಲ್ಲೇ ಹಾಕಿದ್ರು. ಅದಕ್ಕೆ ಒಂದು ಕೀಲಾಗಿ ಒಂದು ಸಂದಾಗಿ ಒಂದು ಕಲ್ಲನ್ನು ಕೊಟ್ಟಿದ್ರು. ಅದಕ್ಕೆ ನೀರು ಬಿದ್ದಾಗ ಅದರಲ್ಲಿ ಏನೋ ಬರಹ ಇದೆ ಅಂತ ನೋಡುವಾಗ ಅದು ಶಿಲಾಶಾಸನ ಆಗಿತ್ತು. ಸಾಧಾರಣ ಒಂದು 800 ವರ್ಷಗಳ ಹಿಂದಿನ ಒಂದು ಶಿಲಾಶಾಸನ ಅದು. ಆ ಶಿಲಾಶಾಸನದ ದಾಖಲೆಗಳನ್ನು ಆ ಕಲ್ಲು ಬರಹ ಓದುವಾಗ ಅವರಿಗೆ ಅರ್ಥ ಆಗುವುದಿಲ್ಲ. ಕೌಡೂರನ್ನರು, ಕೋಳುವೆತರನ್ನರು ಅಂತ ಅದರಲ್ಲಿ ಬರಹ ಇದೆ, ಏನು ಅಂತ ಇವರಿಗೆ ಅರ್ಥ ಆಗುವುದಿಲ್ಲ. ಆವಾಗ ಇಲ್ಲಿನ ವಂಶ ಪಾರಂಪರ್ಯವಾಗಿ ನೇಮ ಕಟ್ಟುವವರಾಗಿರುವಂತಹ ನನ್ನ ಅಪ್ಪಾಜಿ ಆಗಿರುವಂತಹ ದಿವಂಗತ ಗುರುವಪ್ಪ ಬಂಗೇರವರಲ್ಲಿ ಅವರು ಬಂದು ಕೇಳಿದ್ದಾರೆ. ಆವಾಗ ಅವರು ಬದುಕಿದ್ರು. ಅವರಲ್ಲಿ ಬಂದು ಕೇಳ್ತಾರೆ, ಒಂದು ಸಂಧಿಯನ್ನು ಹೇಳಿ ಅಂತ ಹೇಳುವಾಗ, ನುಡಿಕಟ್ಟು ಅಂತ ಹೇಳಿ ಅಂತ ಹೇಳುವಾಗ, ತೋಕೂರ ಗುತ್ತು ಕೌಡೂರ ಕೋಟೆ ಸ್ಥಾನ, ತೋಕೂರ ಗುತ್ತು ಮಿಗಿಲಾಯಿ ಗುತ್ತು ಅಂತ ಹೇಳಿ ನುಡಿಕಟ್ಟು ಕೇಳುವಾಗ ಅದರಲ್ಲಿ ಬರೆದಂಥ ತೋಕೂರನ್ನರು, ಕೊಳುವೆತರನ್ನರು, ತೋಕೂರ ಗುತ್ತು ಕೌಡೂರ ಕೋಟೆ ಸ್ಥಾನ ಅನ್ನುವುದಕ್ಕೆ ಬಹಳ ತಾಳೆಯಾಯಿತು. ಇದನ್ನು ಆ ಕಲ್ಬರಹವನ್ನು ಓದುವವರು ಆಶ್ಚರ್ಯಪಟ್ಟರು. ಎಷ್ಟು ಪ್ರಾಚೀನವಾದಂಥ ಕ್ಷೇತ್ರ, ಎಷ್ಟು ಪ್ರಾಚೀನವಾದಂಥ ಪಾರ್ಧಾನ ಸಂಧಿಗಳು ಎನ್ನುವುದನ್ನು ಅವರು ಉಲ್ಲೇಖಿಸಿದರು. ಬಂಧುಗಳೇ, ಬಹಳ ಅದ್ಭುತವಾಗಿ ತರಂಗ ಮಾಸಪತ್ರಿಕೆಯಲ್ಲಿ ಕೂಡ ಈ ಕ್ಷೇತ್ರದ ಚರಿತ್ರೆ ಬಂದಿತ್ತು. ನೀವುಗಳು ಒಂದು ಸಾರಿ ಈ ಕ್ಷೇತ್ರಕ್ಕೆ ಭೇಟಿಯನ್ನು ಕೊಡಬೇಕು, ಜಾರಂದಾಯನ ಅನುಗ್ರಹವನ್ನು ಪಡಿಬೇಕು. 5 ಗ್ರಾಮ ಸೇರಿ ಒಂದು ಪೇಜಾವರ ಮಾಗಣೆ. ಇಲ್ಲಿ 1ನೇ ಗುತ್ತು ತೋಕೂರ ಗುತ್ತು. ಇಲ್ಲಿರುವಂತಹ ವಿಶೇಷವಾದಂಥ ದೇವಸ್ಥಾನ ಆಗಿರುವಂತಹ ಪೊರ್ಕೋಡಿ ಸೋಮನಾಥ ದೇವಸ್ಥಾನವನ್ನು ಆ ಕಾಲದ ಕುഞ്ഞാಳುವರು ಪ್ರತಿಷ್ಠೆಯನ್ನು ಮಾಡಿದ್ದಾರೆ. ಇಲ್ಲಿ
ಜುಮಾದಿ ಮತ್ತು ಜಾರಂತಾಯ ಅಂತ ಹೇಳಿದರೆ ಧೂಮಾವತಿ ಮತ್ತು ಜಾರಂತಾಯನಿಗೆ ಅನವರ್ಣೀಯವಾದಂಥ ನಂಟು. ತಾರಬರಿ ಕ್ಷೇತ್ರದ ಜುಮಾದಿ ಈ ತೋಕೂರ ಗುತ್ತಿಗೆ ಮೊಸಳೆ ವಾಹನದಲ್ಲಿ ಬರುವಂಥ, ಈವಾಗಲೂ ಕೂಡ ಜುಮಾದಿಗೆ ಎಲ್ಲ ಕಡೆ ತುಳುನಾಡಿನಲ್ಲಿ ಹಂದಿ ವಾಹನದಲ್ಲಿ ಜುಮಾದಿಗೆ ಬಂಡಿ ಉತ್ಸವ ಆದರೆ ಇಲ್ಲಿ ಮೊಸಳೆ ವಾಹನದಲ್ಲಿ ಬಂಡಿ ಉತ್ಸವ ಆಗೋದು ಬಹಳ ಅದ್ಭುತ ಕ್ಷೇತ್ರ, ಅದ್ಭುತ ಕಾರಣಿಕದ ಕ್ಷೇತ್ರ. ನೀವು ಬನ್ನಿ, ಈ ಕ್ಷೇತ್ರದ ಸರ್ವ ಶಕ್ತಿಗಳ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗಲಿ. ನಮಸ್ಕಾರ.